ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಲಲಿತಾ ಜ್ಯುವೆಲ್ಲರ್ಸ್ ಮ್ಯಾಂಗ್ಳೂರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಮತ್ತು ಕಾಮತ್ ಟೀ. ವೀಕ್ಷಕರೇ, ಲವ್ ಎಟ್ ಫಸ್ಟ್ ಸೈಟ್ ಅಂತ ಕೇಳಿರ್ತೀರ. ಬಟ್ ನಮ್ಮ ಅಡುಗೆ ಮನೇಲಿ ಯಾವಾಗಲೂ ಲವ್ ಎಟ್ ಫಸ್ಟ್ ಬೈಟ್. ಯಾಕೆ ಗೊತ್ತಾ? ಯಾವಾಗಲೂ ಅಡುಗೆ ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ಆ ರುಚಿ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬರುತ್ತೆ. ಸೊ ಇಷ್ಟು ಚೆನ್ನಾಗಿರೋಂಥ ಅಡುಗೆ ಮಾಡಿಕೊಡ್ಬೇಕಾದ್ರೆ ಯಾರಾದ್ರೊಬ್ರು ಗೆಸ್ಟ್ ಖಂಡಿತವಾಗ್ಲೂ ಇರ್ತಾರೆ. ಆ್ಯಂಡ್ ನೋಡುವ ಇವತ್ತು ಲವ್ ಎಟ್ ಫಸ್ಟ್ ಬೈಟ್ ಆಗುತ್ತಾ ಅಂತ ಹೇಳಿ, ಡಿಪೆಂಡ್ ಆನ್ ದ ಗೆಸ್ಟ್ ಮಾಡುವಂಥ ಅಡುಗೆ ಅಲ್ವಾ. ಸೊ ಗೆಸ್ಟ್ ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ ಶ್ರೀಮತಿ ದಾಕ್ಷಾಯಿಣಿ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಎಲ್ಲಿಂದ ಬರ್ತಾ ಇರೋದು ನೀವು? ಸುರತ್ಕಲ್ಲಿಂದ. ಓಕೆ. ಸೊ ನಮ್ಮ ಅಡುಗೆ ಮನೆಗೆ ಫಸ್ಟ್ ಆಫ್ ಆಲ್ ವೆಲ್ಕಮ್ ನಿಮಗೆ. ಆ್ಯಂಡ್ ಏನು ಅಡುಗೆ ಹೇಳ್ಕೊಡ್ತಾ ಇದ್ದೀರಾ? ಅರಳಿಟ್ಟು ಅಂತ, ಗೋಧಿದು. ಹಾಂ, ಗೋಧಿದ್ದು ಅರಳಿಟ್ಟು. ಅದಕ್ಕೆ ಉಸುಳಿ. ಓಕೆ, ಉಸುಳಿ. ಇನ್ನೊಂದು ಮಾಡ್ತಾ ಇರೋದು ಉಸುಳಿ. ಸೊ ಇದು ಫಸ್ಟ್ ಏನು, ಲೈಕ್ ಸ್ವೀಟಾ ಖಾರನ? ಸ್ವೀಟ್. ಸೊ ಇನ್ನೊಂದು ಖಾರ, ಸ್ವೀಟ್ ಮತ್ತು ಖಾರ. ಸೊ ಎರಡು ಹೇಳ್ಕೊಡ್ತೀರಾ ಇವತ್ತು? ಸೊ ಹೋಗುವ ನಮ್ಮ ಕಿಚನಿಗೆ, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ನಾವು ಮಾಡ್ತಾ ಇರೋದು ಯಾವ ರೆಸಿಪಿ ಹಾಗಾದ್ರೆ? ಗೋಧಿ ಹಿಟ್ಟಿನ ಅರಳಿಟ್ಟು. ಓಕೆ. ಸೊ ಏನೆಲ್ಲ ಬೇಕು? ತುಂಬಾನೇ ಸಿಂಪಲ್ ರೆಸಿಪೀಸ್ಗಳು ಕಾಣ್ತಾ ಇದೆ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳು ಕಾಣ್ತಾ ಇದೆ. ಒಂದು ಗೋಧಿ ಹಿಟ್ಟು ಕಾಣ್ತಾ ಇದೆ, ಮತ್ತೆ ಬೆಲ್ಲ. ಅಷ್ಟೇನಾ? ಅಷ್ಟೇ. ಓಕೆ. ಏಲಕ್ಕಿ ಅದರಲ್ಲೇ ಹಾಕಿರ್ತೇವೆ. ಗೋಧಿಯನ್ನು ಫಸ್ಟ್ ಹುರಿಬೇಕು. ಓಕೆ. ಹಾಗಾದ್ರೆ ಮೊದಲನ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡೆ ರೆಡಿ. ಅಂದ್ರೆ ಮಿಲ್ಲಲ್ಲಿ ಮಾಡಿಸ್ಬೇಕಲ್ಲ, ಅದಕ್ಕೆ. ಈಗ ಇದು ನೀವು ಏನ್ ಮಾಡಿದಿರ ಅಂದ್ರೆ ಗೋಧಿಯನ್ನು ಹುಡಿ ಮಾಡಿದ್ದ ಅಥವಾ ಗೋಧಿ ಹಿಟ್ಟೇನಾ? ಅಲ್ಲ, ಗೋಧಿಯನ್ನು ಹುರಿದು ಅದನ್ನು ಮಿಲ್ಲಲ್ಲಿ ಹುಡಿ ಮಾಡಿಸಿ ಅದಕ್ಕೆ ಏಲಕ್ಕಿ ಪುಡಿ ಸಹ ಮಿಕ್ಸ್ ಮಾಡಿರ್ಬೇಕು ಹುಡಿ ಮಾಡುವಾಗಲೇ. ಸೊ ಈಗ ನಾವು ಯೂಶುವಲಿ ಈಗ ನಮ್ಮ ಸನ್ ಪ್ರೀಮಿಯಂ ಗೋಧಿ ಹಿಟ್ಟು ಎಲ್ಲ ಬರುತ್ತೆ, ಅದರಲ್ಲಿ ಆಗೋದಿಲ್ವಾ? ಆಗೋದಿಲ್ಲ. ಅದು ರಾ ಗೋಧಿಯಲ್ಲೇ ಮಾಡ್ಬೇಕು ಮೊದಲು. ಸೊ ಗೋಧಿ ಬೀಜ ಏನ್ ಸಿಗುತ್ತೆ ಅದನ್ನು ಹುರಿದು, ಇಡೀ ಗೋಧಿಯನ್ನು ಹುರಿದು ಅದಕ್ಕೆ ಏಲಕ್ಕಿ ಮಿಕ್ಸ್ ಮಾಡಿ ಅದನ್ನು ಹುಡಿ ಮಾಡಿಸ್ಬೇಕು ಮಿಲ್ಲಲ್ಲಿ. ಅದಕ್ಕೆ ಇದನ್ನು ಬೆಲ್ಲವನ್ನು ಅನಿಸುತ್ತೆ ಹೀಗೆ ಇದರ ಪರಿಮಳ ನೋಡುವಾಗ ಈ ಅಂಗನವಾಡಿಯಲ್ಲಿ ಒಂದು ಅರಳಿಟ್ಟು ಸಿಗ್ತದಲ್ಲ, ಅದೇ ತರ ಬರ್ತಾ ಇದೆ ಪರಿಮಳ. ಹಾಗೇನೆ ಇದೆ ಅಲ್ವಾ? ಸೊ ಹಾಗಾದ್ರೆ ನೆಕ್ಸ್ಟ್ ಹಾಗಾದ್ರೆ ಬೆಲ್ಲ. ಓಕೆ. ಏನ್ ಈಗ ಫಸ್ಟ್ ಏನ್ ಮಾಡ್ಕೊಳ್ಳೋದು? ಬೆಲ್ಲವನ್ನು ನೀರು ಹಾಕಿ ಅದನ್ನು ಬಿಸಿ ಮಾಡಬೇಕು. ಪಾಕ ಮಾಡ್ಲಿಕ್ಕಿದೆಯಾ? ಹೌದು. ಓಕೆ. ಸ್ವಲ್ಪ ನೀರು ಬೇಕು. ಓಕೆ, ಹಾಕ್ಲಿಯಾ? ಹಾಕಿ. ಸೊ ಮೊದಲು ಬೆಲ್ಲದ ಪಾಕ ಅಲ್ವಾ? ಸ್ಪೂನ್ ನೀರು ಸಾಕಾ? ಸಾಕು. ಇಷ್ಟು ಬೆಲ್ಲ. ಸೊ ಬೆಲ್ಲ ಸ್ವಲ್ಪ ಹುಡಿ ಕೂಡ ಆಗಿದೆ ಇದು ಅಲ್ವಾ? ಇಡೀ ಬೆಲ್ಲ ಹಾಕ್ಬೇಕಂತಿಲ್ಲ, ಸ್ವಲ್ಪ ಹುಡಿ ಮಾಡಿ ಹಾಕ್ಬೇಕು. ಓಕೆ. ಸೊ ಇದು ಹಾಗಾದ್ರೆ ಈಗ ಕೆಲವೊಂದು ಮನೆಗಳಲ್ಲಿ ಅಂಗನವಾಡಿಗೆ ಹೋಗೋ ಮಕ್ಕಳಿಗೆ ಅದು ಡೈರೆಕ್ಟ್ ಸಿಗುತ್ತೆ ಪ್ಯಾಕೆಟ್ ಅಲ್ಲಿ, ಅದರಲ್ಲೇ ಮಾಡೋದು ಡೈರೆಕ್ಟ್? ಇಲ್ಲ, ಅದರಲ್ಲಿ ಮಾಡೋದಿಲ್ಲ. ಓಕೆ. ಇದನ್ನು ಇಡೀ ಗೋಧಿಯನ್ನು ತಂದು ಹುರಿದು ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಅದಕ್ಕೆಲ್ಲ ಮಿಕ್ಸ್ ಮಾಡ್ತಾರೆ, ಬೇರೆ ಸೋಯಾಬೀನ್, ಕಡಲೆಬೇಳೆ ಎಲ್ಲ, ಇದಕ್ಕೆಲ್ಲ ಏನು ಮಿಕ್ಸ್ ಮಾಡೋದಿಲ್ಲ. ಓಕೆ. ಸೊ ಇದರಲ್ಲಿ ಕೇವಲ ಈಗ ಗೋಧಿ ಹುರಿದು ಹುಡಿ ಮಾಡಿದ್ದು ಮತ್ತೆ ಏಲಕ್ಕಿ. ಓಕೆ. ಸೊ ಬೆಲ್ಲ ಎಷ್ಟು ಅಂದ್ರೆ ತುಂಬಾ ದಪ್ಪ ಆಗ್ಬೇಕು? ಬೇಡ, ಸ್ವಲ್ಪ ಸಾಕು. ಸೊ ಇದು ಹೇಗೆ ಅಂದ್ರೆ ಈ ಲಾಡು ಅಥವಾ ತರ ಸಣ್ಣ ಸಣ್ಣ ಲಾಡು ತರ ಬರುತ್ತೆ. ಸೊ ಇದನ್ನು ಸ್ಟೋರ್ ಮಾಡಿ ಇಡಬಹುದು? ಇಡಬಹುದು. ಓಕೆ. ಒಂದು ವಾರದವರೆಗೂ ಸ್ಟೋರ್ ಮಾಡಿ ಇಡಬಹುದು, ಏನು ಆಗೋದಿಲ್ಲ. ಓಕೆ. ಪಾಕ ಬರುವಷ್ಟಲ್ಲ,
ಬೆಲ್ಲ ಕರಗಬೇಕು ಅಷ್ಟೇ. ಅಷ್ಟೇ. ಸೊ ಅದು ಕುದಿ ಬರುವಾಗ ಅದು ಕರಗ್ತದೆ. ಇಲ್ಲ ಇಲ್ಲ ಏನಿಲ್ಲ. ಓಕೆ. ಅಂದ್ರೆ ಕೆಲವೊಂದು ಸ್ವೀಟ್ ಮಾಡುವಾಗ ಒಂದೇಳೆ ಪಾಕ ಬರ್ಬೇಕು ಹಾಗೆಲ್ಲ ವೆಯ್ಟ್ ಮಾಡ್ಬೇಕಂತ ಇರುತ್ತೆ. ಸೊ ಇದೆಲ್ಲ ಹಾಗೆಲ್ಲ ಹಾಗೇನ ದಿಢೀರಾಗುತ್ತೆ. ದಿಢೀರಾಗುತ್ತೆ. ಗ್ಯಾಸ್ ಸಾಕಾ? ಸಾಕು ಸಾಕು. ಇಷ್ಟು ಸಾಕಾಗುತ್ತಾ ಆಫ್ ಮಾಡೋದಾ? ಗ್ಯಾಸ್. ಓಕೆ ಡನ್. ನೆಕ್ಸ್ಟ್ ಇನ್ನು ಅದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಿದೆಯಾ? ಆಗ್ಬೇಕು. ತಣ್ಣಗಾದ ನಂತರ ಮಿಕ್ಸ್ ಮಾಡ್ಕೊಳ್ಳಿ. ಹೌದು. ಓಕೆ. ಇದರಲ್ಲಿ ಸೊ ಬೆಲ್ಲ ಅಂದ್ರೆ ಇಲ್ಲದ್ರೆ ಉಂಡೆ ಕಟ್ಲಿಕ್ಕೆ ಸ್ವಲ್ಪ ಬಿಸಿ ಆಗುತ್ತೆ ಅಲ್ವಾ? ಹೌದು. ಸೊ ಇದಕ್ಕೇನು ತುಪ್ಪ ಅದು ಇದೆಲ್ಲ ಏನು ಯೂಸ್ ಮಾಡ್ಲಿಕ್ಕಿಲ್ಲ? ಇಲ್ಲ ಇಲ್ಲ. ಓಕೆ. ಸೊ ಇದು ಲಡ್ಡು ಅಂತ ಮಾಡ್ತಾವಲ್ವಾ, ಅಂದ್ರೆ ಯಾವಾಗಲ್ಲ ಏನಾದ್ರು ಸ್ಪೆಷಲ್ ವೆಕೇಶನ್ ಟೈಮಲ್ಲೆಲ್ಲ ಮಾಡ್ತಾರಾ? ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಾರೆ ಇದನ್ನು. ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಾರೆ. ಓಕೆ. ಸೊ ಈ ಹಬ್ಬದ ಟೈಮಲ್ಲಿ ಜಾಸ್ತಿಯಾಗಿ ಇದನ್ನು ಮಾಡಿರ್ತಾರೆ ಅಲ್ವಾ? ಸೊ ಜಾಸ್ತಿಯಾಗಿ ಗೋಧಿ ಲಡ್ಡೂಸ್ಗಳೆಲ್ಲ ಸಿಗುತ್ತೆ ಹೊರಗಡೆ, ಬೇಕರಿಯಲ್ಲೂ ಕೂಡ ಸಿಗುತ್ತೆ. ಬಟ್ ಇದು ಯಾವ ತರ ಟೇಸ್ಟ್ ಅನ್ನೋದಿಲ್ಲ. ನಾನು ಕೂಡ ತಿಂದು ನೋಡಿದ್ದೇನೆ, ಬಟ್ ಇದ್ರ ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ ನೋಡುವ ಅಲ್ವಾ? ಸರಿ. ಸೊ ತಣ್ಣಗಾಗಿದೆ ಅಂತ ಕಾಣುತ್ತೆ. ನೆಕ್ಸ್ಟ್ ಆಗಿದೆ ಆಗಿದೆ. ಈಗ ಇದಕ್ಕೆ ಬೌಲಿಗೆ ಈ ಹಿಟ್ಟನ್ನು ಹಾಕಬೇಕು, ಹುರಿದ ಗೋಧಿ ಹಿಟ್ಟನ್ನು. ಓಕೆ. ಹುರಿದ ಗೋಧಿ ಹಿಟ್ಟು ವಿತ್ ಏಲಕ್ಕಿ ಮಿಕ್ಸ್. ಓಕೆ. ಪಾಕ ಹಾಕೊಳ್ಳೋದು ಅದಕ್ಕೆ. ಇನ್ನು ಬೇಕಾಗುತ್ತಾ? ಬೇಕಾಗುತ್ತೆ, ಸ್ವಲ್ಪ ಗಟ್ಟಿ ಆಯ್ತು. ಸೊ ಇದಕ್ಕೆ ಹುರಿದ ಗೋಧಿ ಹಿಟ್ಟೆ ಇದು ಆಗ್ಬೇಕಾಗತ್ತಾ? ಅಂದ್ರೆ ಹುರಿಯದಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ? ಬರೋದಿಲ್ಲ. ಓಕೆ. ಹಸಿ ಇರ್ತದಲ್ಲ, ಅದು ಹಸಿ ಇರುತ್ತೆ ಅದಕ್ಕೋಸ್ಕರ. ಓಕೆ ಓಕೆ. ಇದನ್ನು ಕೈಯಿಂದ ಹೀಗೆ ರೌಂಡ್ ರೌಂಡ್ ಮಾಡಿ ಉಂಡೆ ಕಟ್ಟೋದಲ್ವಾ? ಓಕೆ. ಸೊ ತುಂಬಾನೇ ಈಸಿ ಮತ್ತು ತುಂಬಾನೇ ಬೇಗ ಆಗುತ್ತೆ ಅಲ್ವಾ? ಸರ್ವ್ ಮಾಡ್ಕೊಳ್ಳೋದಾ? ಓಕೆ. ಹುರಿದ ಗೋಧಿ ಹಿಟ್ಟಿನ ಅರಳಿಟ್ಟು ರೆಡಿಯಾ? ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ವೀಕ್ಷಕರೇ, ಹುರಿದ ಗೋಧಿ ಹಿಟ್ಟಿನ ಲಡ್ಡು ಒಂದು ಸ್ವೀಟ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ತುಂಬಾನೇ ಸಿಂಪಲ್, ತುಂಬಾನೇ ಈಸಿ, ಬಟ್ ತುಂಬಾ ಹೆಲ್ದಿ ಆ್ಯಂಡ್ ಸೂಪರ್ ಸ್ವೀಟ್ ಕೂಡ. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡ್ಬೆ. ಗೋಧಿ ಅರಳಿಟ್ಟು ತಯಾರಿಸೋ ವಿಧಾನ. ಮೊದಲು ಗೋಧಿಯನ್ನು ಹುರಿದು ಏಲಕ್ಕಿ ಸೇರಿಸಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಬೆಲ್ಲಕ್ಕೆ ಮುಳುಗುವಷ್ಟು ನೀರು ಹಾಕಿ ಕರಗಿಸಿಕೊಳ್ಳಿ. ತಣ್ಣಗಾದ ನಂತರ ಗೋಧಿ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಬಳಿಕ ಕೈಗೆ ತುಪ್ಪ ಸವರಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಈಗ ಗೋಧಿ ಅರಳಿಟ್ಟು ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಹುರಿದ ಗೋಧಿ ಹಿಟ್ಟಿನ ಲಡ್ಡು ರೆಡಿ ಆಯಿತು. ಬಟ್ ಇದರ ಜೊತೆಗೆ ಉಸುಳಿ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಸೊ ಇದರ ಜೊತೆಗೆ ಅದೊಂದು ಕಾಂಬಿನೇಷನ್, ಇನ್ನೊಂದು ರೆಸಿಪಿ ರೆಡಿ ಆಗ್ಲಿಕ್ಕಿದೆ. ಸೊ ಎಲ್ಲ ರೆಡಿ ಮಾಡಿಕೊಳ್ಳಿರುವಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಬಾಯ್ಲ್ಡ್ ರೈಸ್, ಕುಚ್ಚಲಕ್ಕಿ. ಸೊ ಎಲ್ಲ ಕುಟುಂಬ ಸಮೇತ ಕೂತ್ಕೊಂಡು ನಾವು ಜಾಸ್ತಿಯಾಗಿ ಲಂಚ್ ಅಥವಾ ಡಿನ್ನರ್ ಊಟದ ಸಮಯದಲ್ಲಿ ಸೊ ಏನಾದರೂ ಹರಟೆ ಹೊಡೆತ ನಾವು ಊಟ ಮಾಡ್ತಾ ಇರ್ತೇವೆ. ಬಟ್ ಆ ಊಟದ ಪೌಷ್ಟಿಕಾಂಶನೂ ಚೆನ್ನಾಗಿರ್ಬೇಕಾದ್ರೆ ದ ಬೆಸ್ಟ್ ಚಾಯ್ಸ್ ಅಂತ ಹೇಳಿದ್ರೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಆ್ಯಂಡ್ ಯಾವುದೇ ರೀತಿಯ ಪದಾರ್ಥಗಳು ರೆಡಿ ಆಗಬೇಕಾದ್ರೆ ಮಸಾಲಗಳ ಅವಶ್ಯಕತೆ ಇರುತ್ತೆ. ಸೊ ಮಸಾಲಗಳಂತ ಬಂದ ತಕ್ಷಣ ಫಸ್ಟ್ ಹೆಸರು ಆ್ಯಂಡ್ ಫಸ್ಟ್ ಚಾಯ್ಸ್ ಆಗಿರುತ್ತೆ
ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆ. ಯಾಕಂತ ಹೇಳಿದ್ರೆ 40 ವರ್ಷಗಳ ಇತಿಹಾಸ ಇದ್ಕೊಂಡು ಎಲ್ರಿಗೂ ಇಷ್ಟ ಆದಂತಹ ಒಂದು ಮಸಾಲೆ ಅಂತ ಹೇಳಿದ್ರೆ ದಟ್ ಈಸ್ ಅರುಣಾ ಮಸಾಲೆ, ಮಸಾಲೆಗಳ ರಾಜ ಅಂತ ಹೇಳ್ತೇವೆ. ಅಂಡ್ ನಮ್ಮ ಉಳಿದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಫ್ಲೋರೋಮಾ ಫ್ಲೋರ್ ಕ್ಲೀನರ್. ಚಿಕ್ಕೀಸ್ಗಳಲ್ಲಿ ತುಂಬಾನೇ ಹೊಸತಾದಂತಹ ಫ್ಲೇವರ್ ಬಂದು ಎಲ್ರಿಗೂ ಇಷ್ಟ ಆಗುವಂತಹ ಚಿಕ್ಕಿ ದಟ್ ಈಸ್ ಹಾನ್ಬಾಲ್ ಚಿಕ್ಕೀಸ್. ಅಂಡ್ ಕಾಮತ್ ಟೀ, ಲಲಿತಾ ಜುವೆಲ್ಲರ್ಸ್, ಮ್ಯಾಂಗಲೂರು ಮತ್ತು ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾಗೇನೆ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಮತ್ತು ಸಣ್ಣ ಮಕ್ಕಳಿಗೆ ಬೇಕಾದ್ರೆ ಸೊ ಪೌಷ್ಟಿಕಾಂಶದ ವಸ್ತುಗಳು ಅವಶ್ಯಕತೆ ಇರುತ್ತೆ ಅಥವಾ ಆಹಾರ ಪದಾರ್ಥಗಳು ಬೇಕಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ನ್ಯಾಚುರಲ್ ಫುಡ್ ಅಂತ ಹೇಳಿದ ತಕ್ಷಣ ತುಂಬಾನೇ ವಿಟಮಿನ್ ಕಂಟೆಂಟ್ ಇರುವಂತಹ ಒಂದು ರೆಡಿ ಟು ಸರ್ವ್ ಅಂತ ಹೇಳ್ತೇವಲ್ಲ, ಸೊ ಆ ರೀತಿ ಇರುವಂತಹ ಫುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ಸ್ ಟು ನಮ್ಮ ಎಲ್ಲಾ ಸ್ಪಾನ್ಸರ್ಸ್ನವರಿಗೆ ಅಂತ ಹೇಳ್ತಾ ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಗಿತ್ತು, ಗೋಧಿ ಹಿಟ್ಟಿನ ಲಡ್ಡು ರೆಡಿ ಆಗಿತ್ತು. ಸೊ ಅದಕ್ಕೆ ಕಾಂಬಿನೇಷನ್ ರೆಸಿಪಿ ಇನ್ನೊಂದು ರೆಡಿ ಆಗ್ಲಿಕ್ಕಿದೆ. ಸೊ ಬನ್ನಿ ಅವ್ರ ಜೊತೆ ಕೇಳೋ. ಎಸ್, ಓಕೆ ಮೇಡಮ್. ಸೊ ಹಾಗಾದ್ರೆ ನೆಕ್ಸ್ಟ್ ಏನ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಮಡಿಕೆ ಕಾಳಿನ ಉಸುಳಿ. ಹಾ, ಇದು ಯಾವ್ದ್ರದ್ದು? ಮಡಿಕೆ ಕಾಳು. ಮಡಿಕೆ ಕಾಳು ಅಂದ್ರೆ ಮಡಿಕೆ ಕಾಳು ಅಂತ ಹೇಳಿದ್ರೆ ಹೆಸರು ಕಾಳಿನ ತರನೇ ಇದು ಬಿಳಿದಿರ್ತದೆ. ಅದು ಹೆಸರು ಅಂದ್ರೆ ಹಸಿರು ಕಲರ್ ಇರ್ತದೆ ಅಷ್ಟೇ. ಸೊ ಇದ್ರ ಉಸುಳಿ ಮಾಡ್ಕೊಳ್ಳೋದು. ಈಗ ಇದಕ್ಕೆ ಬೇಕಾಗುವಂತದ್ದು ಮಡಿಕೆ ಕಾಳು ಮೊಳಕೆ ಬರಿಸಿದ್ದು, ನೀರುಳ್ಳಿ, ಕಾಯಿ ಮೆಣಸು, ಕರಿಬೇವಿನ ಸೊಪ್ಪು, ಹುಚ್ಚಳ ಪೌಡ್ರು, ಉಪ್ಪು, ಅರಿಶಿಣ ಹುಡಿ, ನಮ್ಮೆಲ್ಲ ಹುಡಿಗಳು ಬೇಕು. ಎಸ್, ಸ್ಟಾರ್ಟ್ ಮಾಡುವ ಅಲ್ವಾ? ಓಕೆ ಓಕೆ. ಫಸ್ಟ್ ಇದಕ್ಕೆ ಎಣ್ಣೆ ಹಾಕಬೇಕು, ಬೇಕಾಗುತ್ತಾ? ಸ್ವಲ್ಪನೇ ಹಾಕಿ. ಸೊ ಇದು ವಿಟಮಿನ್ ಭರಿತವಾದಂಥ ಎಣ್ಣೆ. ಯಾಕೆ ಗೊತ್ತಾ? ಇದರಲ್ಲಿ ವಿಟಮಿನ್ ಎ, ಡಿ, ಇ ಎಲ್ಲವಿರುವಂತಹ ಎಣ್ಣೆ ಇದು. ಸೂಪರ್ ಆಯಿಲ್. ನೀವು ಯಾವುದೇ ರೀತಿದ್ದು ಫ್ರೈಡ್ ಐಟಮ್ ಮಾಡ್ಬೋದು ಅಥವಾ ಏನ್ ಪದಾರ್ಥ ಮಾಡಿದ್ರು ಹೆವಿ ಅಂತ ಆಗಲ್ಲ. ಸೊ ಯಾರಿಗೆ ಬೇಕಾದ್ರೂ ಇದು ಆಗುತ್ತೆ ಎಣ್ಣೆ. ಸಾಕಾ? ಇನ್ನೊಂದು ಸ್ವಲ್ಪ ಸಾಕು. ಓಕೆ. ಎಣ್ಣೆ ಬಿಸಿ ಆಗ್ಲಿ ಅಲ್ವಾ? ಸೊ ಇದು ಆಕ್ಚುಲಿ ಯಾವ ಟೈಮ್ ಅಲ್ಲಿ ಮಾಡುವಂತದ್ದು? ಅಂದ್ರೆ ಇದೇನು ಪದಾರ್ಥ ತರನ ಅಥವಾ ಹೇಗೆ? ಉಸುಳಿ ತರ ಅಂದ್ರೆ ಬ್ರೇಕ್ಫಾಸ್ಟ್ ಗೆ ಅದಕ್ಕೆಲ್ಲ ಆಗುತ್ತೆ. ಮತ್ತೆ ನೀವ್ ಹೇಳಿದ್ರೆ ಇದು ಈ ಗೋಧಿ ಲಡ್ಡಿಗೆ ಕಾಂಬಿನೇಷನ್ ಅಂತ ಹೇಳಿ. ಬಟ್ ಹೇಗೆ ಅದು? ಅಂದ್ರೆ ಸ್ವೀಟ್, ಇದೊಂದು ಖಾರ. ಶಿವರಾತ್ರಿ ಟೈಮಿಗೆ ಇದನ್ನು ಗೋಧಿ ಹಿಟ್ಟಿನ ಲಡ್ಡು ಜೊತೆ ಮಡಿಕೆ ಕಾಳು ಉಸುಳಿಯನ್ನು ಒಟ್ಟಿಗೆ ತಿನ್ನೋದು. ಹೌದು. ಅಂದ್ರೆ ಇದೊಂದು ಹೇಗೆ ಸಂಪ್ರದಾಯನ ಅಥವಾ ಸಂಪ್ರದಾಯ ತರ? ಓಕೆ ಓಕೆ ಓಕೆ. ಆ ದಿನ ಅನ್ನದ್ದೇನು ಊಟ ಮಾಡೋದಿಲ್ಲ, ಅದಕ್ಕೆ ಇದನ್ನು ತಿನ್ನೋದು. ಅನ್ನದ ಯಾವುದು ಐಟಮ್ ಏನು ತಿನ್ನೋದಿಲ್ಲ, ಅದಕ್ಕೆ ಈ ತರ ಮಾಡ್ಕೊಳ್ಳೋದು. ಉಪವಾಸ ಇರ್ತೇವಲ್ಲ ಅದಕ್ಕೆ. ಓಕೆ ಓಕೆ. ಎಣ್ಣೆ ಕಾದಿ ಕರಿಬೇವಿನ ಸೊಪ್ಪು. ಓಕೆ, ಕರಿಬೇವಿನ ಸೊಪ್ಪು. ಅದಾದ ನಂತರ ಹೆಚ್ಚಿದ ಕಾಯಿ ಮೆಣಸನ್ನು ಹಾಕಿ. ಕಾಯಿ ಮೆಣಸು 1-2 ಸ್ಪೂನ್ ಆದ್ರೆ ಸಾಕಾಗುತ್ತಾ? ಸಾಕು. ಓಕೆ. ಸೊ ಆಕ್ಚುಲಿ ನೀವ್ ಹೇಳ್ದಾಗೆ ಶಿವರಾತ್ರಿ ದಿವಸ ಎಲ್ಲ ಬರುತ್ತಾ ಇದ್ರೆ ಅಷ್ಟೊಂದು ಕೆಲಸ ಮಾಡ್ಲಿಕ್ಕೆ ಯಾರು ಹೋಗಲ್ಲ, ಸುಸ್ತು ಅಂತ ಅನಿಸುತ್ತೆ. ಆಗ ಇದು ಸ್ವಲ್ಪ ಈಸಿ ಇದ್ದದನ್ನು ಫಾಸ್ಟ್ ಮಾಡಬಹುದು ಅಲ್ವಾ? ವಿಟಮಿನ್ ಇರ್ತದಲ್ಲ ಹಾಗೆ. ಓಕೆ. ನೀರುಳ್ಳಿ ಹಾಕೊಳ್ಳುವ. ಸೊ ಎಲ್ಲ ಸಣ್ಣ ಸಣ್ಣ ಹೆಚ್ಚಿದ ನೀರುಳ್ಳಿ. ಓಕೆ. ನೀರುಳ್ಳಿ, ಕಾಯಿ ಮೆಣಸು, ಕರಿಬೇವಿನ ಸೊಪ್ಪು ಇದೆಲ್ಲ ಬೆಂದಾದ್ಮೇಲೆ ಅದನ್ನು ತುಂಬಾ ಬೇಯಿಸ್ಬೇಕಂತಿಲ್ಲ. ಮೊಳಕೆ ಬರಿಸಿದ ಕಾಳು ಮೊಳಕೆ ಬರಿಸ್ಲಿಕ್ಕೆ ನಾವು ಇಡಬೇಕಾಗುತ್ತೆ. ಹೌದು, ನೆನೆಸ್ಬೇಕು. ಹಿಂದಿನ ದಿನವೇ ಮಧ್ಯಾಹ್ನ ನೆನೆಸಿದ್ರೆ ರಾತ್ರಿಗೆ ರೆಡಿ ಕಾಳು. ನೀರು ಈಗ ಇದು ಒಂದು ಕಾಳು ಯೂಸ್ ಮಾಡಿದ್ರಿ, ಲೈಕ್ 2-3 ಕಾಳುಗಳು ಹಾಕುದಾದ್ರೆ ಹಾಕಬಹುದಾ ಅಥವಾ ಹಾಕ್ಬೋದು. ಹೆಸರು ಕಾಳು, ಕಡಲೆ ಕಾಳು ಅದೆಲ್ಲ ಹಾಕಬಹುದು. ಶೇಂಗಾ, ಕಡಲೆ, ನೆಲಗಡಲೆ ಬೀಜ ಒಟ್ಟಿಗೆ ನೆನೆಸಿ ಬಸ್ತು ಮೊಳಕೆ ಬರಿಸಿ ಆಮೇಲೆ ಕೆಂಪು ಕಡಲೆ ಎಲ್ಲ, ಕೆಂಪು ಕಡಲೆ ಅದೆಲ್ಲ. ಓಕೆ. ಇದಕ್ಕೀಗ ಮೊಳಕೆ ಬರಿಸಿದ ಕಾಳನ್ನು ಹಾಕೋದಲ್ವಾ? ಓಕೆ. ಸೊ ಆಕ್ಚುಲಿ ಮೊಳಕೆ ಬಂದಂತಹ ಕಾಳು ತುಂಬಾ ಒಳ್ಳೇದು, ವಿಟಮಿನ್ ಇರುತ್ತೆ ಜಾಸ್ತಿ ಅಲ್ವಾ? ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಇದು ಹುಚ್ಚಳ ಪೌಡ್ರ್. ಏನು? ಹುಚ್ಚಳ ಪೌಡ್ರ್. ಓಕೆ. ಅಂದ್ರೆ ಅದು ಪರ್ಟಿಕ್ಯುಲರ್ ಯಾವ ರೀತಿ ಪೌಡರ್? ಅಂದ್ರೆ ಏನಿಲ್ಲ ಇದೆ ಅದರಲ್ಲಿ? ಏನಿಲ್ಲ ಅದರಲ್ಲಿ. ಹುಚ್ಚಳ ಮಾತ್ರ ಬಿಸಿ ಮಾಡಿ ಪುಡಿ ಮಾಡಿರ್ತೇವೆ. ಓಕೆ. ಅದನ್ನು ಇದಕ್ಕೆ ಹಾಕಬೇಕು ಟೇಸ್ಟಿಗೆ. ಓಕೆ ಓಕೆ. ಅರಿಶಿನ ಹುಡಿ. ಅರಿಶಿನ ಹುಡಿ ಬೇಕಾಗುತ್ತಾ? ಸೊ ಇದು
ಅರುಣಾದವರ ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. ಸೊ ಕಲರ್ ಪ್ರಿಸರ್ವೇಟಿವ್ಸ್ ಏನೂ ಇಲ್ಲ, ಸಾಕು ಸಾಕು. ತುಂಬ ನ್ಯಾಚುರಲ್. ಸಾಕಾ? ಹ್ಞೂ ಸಾಕು, ಸ್ವಲ್ಪ ಓಕೆ. ಮತ್ತೆ ಬೇರೆ ಮಸಾಲೆ ಹುಡಿ ಹಾಕಿ ಸ್ವಲ್ಪ. ಗರಂ ಮಸಾಲ ಇದೆಯಾ? ಸ್ವಲ್ಪ ಹಾಕಿ. ಓಕೆ. ಸೊ ಇದು ಗರಂ ಸಾಕು ಮಸಾಲ. ಸಾಕು. ಓಕೆ. ಅರಿಶಿಣ ಹುಡಿ ಮತ್ತು ಗರಂ ಮಸಾಲೆ ಪೌಡ್ರನ್ನು ಸ್ವಲ್ಪನೇ ಹಾಕಬೇಕು. ಓಕೆ. ಸೊ ಇಷ್ಟೇ ಹುಡಿಗಳ? ಹಾಂ, ಇಷ್ಟೇ ಹುಡಿ. ಇದಕ್ಕೆಲ್ಲ ನೀರು ಹಾಕಿ ಬೇಯಿಸ್ಲಿಕ್ಕಿಲ್ಲ, ನೀರೆಲ್ಲ ಏನಿಲ್ಲ, ಏನು ಹಾಕಬಾರ್ದು. ಓಕೆ. ಮಿಕ್ಸ್ ಮಾಡಿ. ಸೊ ತುಂಬಾ ರಾ ಇರುತ್ತೆ ಅಂಡ್ ತುಂಬಾ ಟೇಸ್ಟ್ ಇರುತ್ತೆ. ಮತ್ತೆ ಯಾವುದು ಜಾಸ್ತಿ ಫ್ರೈಡ್ ಆಗಿಲ್ಲ, ತುಂಬಾ ಬಾಯ್ಲ್ ಆಗಿಲ್ಲ. ಸೊ ಆದ್ರಿಂದ ತುಂಬಾ ಪೌಷ್ಟಿಕಾಂಶನೂ ಇರುತ್ತೆ ಅಲ್ವಾ? ಗ್ಯಾಸ್ ಆಫ್ ಮಾಡಿ. ಆಯ್ತಾ? ಆಯ್ತು, ಆಫ್ ready. ಮಾಡುವಾಗಾದ್ರೆ ಎಸ್, ಬೇಗ ಆಗುತ್ತೆ. ಬೇಗ ಆಗುತ್ತೆ ಅಂಡ್ ಸರ್ವ್ ಮಾಡ್ಕೊಳ್ಳೋದು ಹಾಗಾದ್ರೆ ಅಲ್ವಾ? ಓಕೆ. ರುಚಿಯಾದ ಮೊಳಕೆ ಉಸುಳಿ ತಿಂದು. ರೆಡಿ ಅಲ್ವಾ? ಹಾಂ, ರೆಡಿ. ಎಸ್ ವೀಕ್ಷಕರೇ, ಸೊ ಮೊಳಕೆ ಬರಿಸಿದಂತಹ ಮಡಿಕೆ ಕಾಳು, ಸೊ ಇದರ ಊಸಳಿ ಮಾಡಿ ಕೊಟ್ಟಿದ್ದಾರೆ. ಸೊ ಜಾಸ್ತಿಯಾಗಿ ವೃತ್ತ ಎಲ್ಲ ಇದ್ದಾಗ ತುಂಬಾನೇ ವಿಟಮಿನ್ ಕಂಟೆಂಟ್ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ ಫ್ರೈಡ್ ಆಗಿಲ್ಲ, ಜಾಸ್ತಿ ಬೆಂದು ಇಲ್ಲ, ಎಲ್ಲ ರಾ ಆಗಿದ್ದು ತುಂಬಾನೇ ಒಳ್ಳೆ ಇದರಲ್ಲಿ ಪೌಷ್ಟಿಕಾಂಶ ಸಿಗುತ್ತೆ. ಬಟ್ ಯಾವ ರೀತಿ ಮಾಡ್ಕೊಳ್ಬೇಕು ನೋಡ್ಕೊಂಡೆ. ಮಡಕೆ ಕಾಳಿನ ಹೊಸಳಿ ತಯಾರಿಸೋ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಕರಿಬೇವು, ಸಾಸಿವೆ, ಹೆಚ್ಚಿದ ಹಸಿಮೆಣಸು, ಈರುಳ್ಳಿಯನ್ನು ಒಗ್ಗರಣೆ ಮಾಡಿಕೊಂಡು ಮೊಳಕೆ ಬರಿಸಿದ ಮಡಕೆ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಹುಚ್ಚೆಳ್ಳು ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಹುರಿದು ಬೇಯಿಸಿಕೊಳ್ಳಿ. ಈಗ ಮಡಕೆ ಕಾಳಿನ ಹುಸುಳಿ ತಯಾರು. ಎಸ್ ಮ್ಯಾಮ್. ಸೊ 2 ರೆಸಿಪೀಸ್ ರೆಡಿ ಆಯಿತು, ದಿಢೀರಾಗಿ ಫಾಸ್ಟ್ ಆಗಿ ರೆಡಿ ಆಯಿತು. ಸೊ ಟೇಸ್ಟ್ ನೋಡು ಹಾಗಾದ್ರೆ ಅಲ್ವಾ? ಓಕೆ. ಎಸ್. ಸೊ ಫಸ್ಟ್ ಗೋಧಿ ಹಿಟ್ಟಿನ ಲಡ್ಡು ಅಲ್ವಾ? ಸೊ ಡೈರೆಕ್ಟ್ ಹೀಗೇನೆ ತಿನ್ನೋದು, ಸೊ ಅದ್ರ ಜೊತೆ ಏನು ಕಾಂಬಿನೇಷನ್ ಇಲ್ಲ? ಇಲ್ಲ. ಓಕೆ. ಸೊ ತಗೊಳ್ಳಿ ಮೇಡಮ್ ನೀವು ಕೂಡ. ಸೊ ಇದಂತೂ ಫಾಸ್ಟ್ ರೆಡಿ ಆದದ್ದು ಅಲ್ವಾ? ಓಕೆ. ಚೆನ್ನಾಗಿದೆ. ಸ್ವೀಟ್ ಸಹ ಜಾಸ್ತಿ ಇರಲ್ಲ, ಸಿಂಪಲ್ ಆಗಿ ಮೈಲ್ಡ್ ಸ್ವೀಟ್ ಆ್ಯಂಡ್ ಆ ಗೋಧಿ ಫ್ರೈ ಆಗಿರೋದ್ರಿಂದ ಈ ಟೇಸ್ಟ್ ಇದೆ. ಸ್ವಲ್ಪ ಫ್ರೈಡ್ ಟೇಸ್ಟ್ ಜೊತೆಗೆ ಸಿಹಿ, ಅದಾದ ನಂತರ ಏನೋ ಒಂದು ಫ್ರೆಶ್ ಸ್ವೀಟ್ ಟೇಸ್ಟ್. ತುಂಬ ಚೆನ್ನಾಗಿದೆ. ಸಿಂಪಲ್ ಆಗಿ ಮಾಡಿದ್ರು ಸಿಂಪಲ್ ಆದಂತಹ ಒಂದು ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ. ಸೊ ಇದರದ್ದು ಟೇಸ್ಟ್ ನೋಡುವಾಗಲ್ವಾ? ಎಸ್. ಖಾರ ಇಲ್ಲ, ಸಪ್ಪೆ ಆ ಥರ ಯಾವುದು ಆ ಥರ ಏನು ಅನಿಸಲ್ಲ. ತುಂಬಾ ರಾ ಟೇಸ್ಟ್, ಅಂದರೆ ಜಾಸ್ತಿ ನಾವು ಫ್ರೈ ಮಾಡದೆ, ಜಾಸ್ತಿ ನಾವು ಯಾವುದು ಬೇಯಿಸದೆ ಇರೋದ್ರಿಂದ ಅದರ ಟೇಸ್ಟ್ ಏನಿದೆ ಅದೇ ರೀತಿ ಡೈರೆಕ್ಟಾಗಿ ನಾಲಿಗೆ ಸಿಗುತ್ತೆ ಅಲ್ವಾ? ಸೊ ತುಂಬ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸಿಂಪಲ್ ಆಗಿ ಒಳ್ಳೆ ಟೇಸ್ಟ್ ಕೊಡುವಂತಹ ಫಾಸ್ಟ್ ಡಿಶಸ್ಗಳು. ಖುಷಿ ಆಯಿತು ತುಂಬ. ನಿಮ್ಗೆ ಹೇಗೆ ಅನಿಸ್ತು? ಬೇಗ ಮಾಡ್ಬೋದು. ಹೌದು. ಹೇಗೆ ಅನಿಸ್ತು ನಿಮಗೆ ನಮ್ಮ ಅಡುಗೆ ಮನೆಯಲ್ಲಿ? ಖುಷಿ ಅನಿಸ್ತಾ? ಸೊ ಮೇಡಮ್, ನಮ್ಮ ಅಡುಗೆ ಮನೆಗೆ ಬಂದಕ್ಕೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಬಾಯ್ಲ್ಡ್ ಕುಚ್ಚಲಕ್ಕಿ, ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೀಗೇನೆ ಬರ್ತಾ ಇರಿ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಕೂಡ 2 ರೆಸಿಪೀಸ್ಗಳು ರೆಡಿ ಆಯಿತು. ಅದೇ ರೀತಿ ನಿಮ್ಮಲ್ಲೂ ಕೂಡ ಹೊಸತಾದಂಥ ಯಾವುದಾದ್ರೂ ರೆಸಿಪೀಸ್ಗಳು ನೀವು ಮನೆಯಲ್ಲಿ ಮಾಡಿದ್ದು ಎಲ್ರಿಗೂ ಇಷ್ಟ ಆಗಿದ್ರೆ ಎಸ್, ನೀವು ಕೂಡ ನಮ್ಮ ಅಡುಗೆ ಮನೆಗೆ ಬಂದು ಎಲ್ರಿಗೂ ಆ ಅಡುಗೆಯನ್ನು ಹೇಳ್ಕೊಡ್ಬೋದು. ಸೊ ಇನ್ಯಾಕೆ ತಡ, ಆದಷ್ಟು ಬೇಗ ನಮ್ಮ ಟಿವಿಯನ್ನು ಸಂಪರ್ಕಿಸಿ ಆ್ಯಂಡ್ ಮುಂದಿನ ಒಂದು ಸಂಚಿಕೆಯಲ್ಲಿ ಹೊಸತಾದಂತಹ ಗೆಸ್ಟ್, ಹೊಸತು ರೆಸಿಪಿಗಳ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.